ಚಾರ್ಮಾಡಿ ಘಾಟ್ ಅರಣ್ಯಕ್ಕೆ ಹೋಗಿದ್ದ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಿದಿರುತಳ ಗ್ರಾಮಕ್ಕೆ ಹೋಗಿದ್ದ ಬಾಳೂರು ಗ್ರಾಮದ 46 ವರ್ಷದ ನಾಗೇಶ್ ಆಚಾರ್ ಕಣ್ಮರೆಯಾದ ವ್ಯಕ್ತಿಯಾಗಿದ್ದಾರೆ. 3 ದಿನಗಳ ಹಿಂದೆ ಬಿದಿರುತಳ ಗ್ರಾಮಕ್ಕೆ ಕೆಲಸದವರ ಜೊತೆಗೂಡಿ ನಾಗೇಶ್ ಕೆಲಸಕ್ಕೆಂದು ಹೋಗಿದ್ದವರು ಶನಿವಾರ ಸಂಜೆಯಿಂದ ನಾಪತ್ತೆಯಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ನಾಗೇಶ್ ಆಚಾರ್ ಅವರ ಪತ್ನಿ ಸುಮಾ ಬಾಳೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಭಾನುವಾರ ಮತ್ತು ಸೋಮವಾರ ಪೊಲೀಸರು, ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಬಾಳೂರಿನ ಗ್ರಾಮಸ್ಥರು ಸೇರಿ ಬಿದ್ರುತಳ ಗ್ರಾಮದಲ್ಲಿ ಹುಡುಕಾಟ ನಡೆಸಿದ್ರು. ಕಾಣೆಯಾದ ವ್ಯಕ್ತಿ ನಾಗೇಶ್ ಆಚಾರ್ ಅವರು ಈವರೆಗೆ ಪತ್ತೆಯಾಗಿಲ್ಲ. ಕಾಡು ಪ್ರಾಣಿಗಳು ಎಲ್ಲಾದರೂ ಹೊತ್ತುಕೊಂಡು ಹೋಗಿ ತಿಂದಿರಬಹುದು ಎಂಬ ಅನುಮಾನವೂ ಕೂಡ ಸಹ ಒಂದೆಡೆ ವ್ಯಕ್ತವಾಗಿದೆ. ಘಟನೆಯ ಕುರಿತಾಗಿ ಬಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸಹ ಈ ಕುರಿತಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಕೆಲಸಕ್ಕೆಂದು ಕರೆದುಕೊಂಡು ಹೋದ ವ್ಯಕ್ತಿಗಳನ್ನ ಬಾಳೂರು ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಅತಿ ಶೀಘ್ರವಾಗಿ ನಾಪತ್ತೆಯಾಗಿರುವ ವ್ಯಕ್ತಿ ನಾಗೇಶ್ ಆಚಾರ್ ಅವರನ್ನ ಹುಡುಕಿಕೊಡುವಂತೆ ಆಚಾರ್ ಕುಟುಂಬಸ್ಥರು ಪೊಲೀಸರಿಗೆ ಮನವಿ ಮಾಡಿದ್ದಾರೆ.